18ನೇ ವರ್ಷದ ಶ್ರೀರಾಮ್ ಸೇನೆಯ ದತ್ತಮಾಲಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮಾಲಾಧಾರಣೆ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಚಿಕ್ಕಮಗಳೂರು ನಗರದ ಶಂಕರ ಮಠದಲ್ಲಿ ಮಾಲಾಧಾರಣೆ ಕಾರ್ಯಕ್ರಮ ನಡೆದಿದೆ. 50ಕ್ಕೂ ಹೆಚ್ಚು ಶ್ರೀರಾಮ್ ಸೇನೆಯ ಕಾರ್ಯಕರ್ತರಿಂದ ಮಾಲಾಧಾರಣೆ ನಡೆಯಿತು. ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಸೀಲಿ ಹರವಿನಿಂದ ಮಾಲಾಧಾರಣೆ. ಇನ್ನಿಂದ 7 ದಿನಗಳ ಕಾಲ ಈ ಒಂದು ದತ್ತಮಾಲಾ ಅಭಿಯಾನ ನಡೆಯಲಿದೆ. ನವೆಂಬರ್ 13ರಂದು ದತ್ತಪೀಠದಲ್ಲಿ ದತ್ತಪಾದುಕೆ ದರ್ಶನ ಪಡೆಯಲಿದ್ದಾರೆ ಮಾಲಾಧಾರಿಗಳು. ಈ ಸಂದರ್ಭದಲ್ಲಿ ಮಾತನಾಡಿದ ಗಂಗಾಧರ ಕುಲಕರ್ಣಿ, ಪ್ರತಿ ವರ್ಷ ಬರೋದು, ಹೆಣ ಇಲ್ಲದ ಗೋರಿ ನೋಡೋದು, ವಾಪಸ್ ಹೋಗೋದು, ಎಚ್ಚರಿಕೆ ನೀಡಿ ಬೇಜಾರು ಆಕ್ರೋಶವಾಗಿದೆ. ನಮಗೆ ಈ ಬಿಜೆಪಿ ಸರ್ಕಾರದ ಮೇಲೆ ಹೇಸಿಗೆ ಬರ್ತಾ ಇದೆ. ಶ್ರೀರಾಮ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾತನಾಡಿದವರು, ಧರ್ಮದ ವಿಚಾರದಲ್ಲಿ ಡ್ರಾಮಾ ಒಳ್ಳೆಯದಲ್ಲ. ತಕ್ಷಣ ಏನಾದರೂ ಆಗಲಿ ಎಂದು ಗಟ್ಟಿ ನಿರ್ಧಾರ ಮಾಡಿ ಕೂಡಲೇ ದತ್ತಪೀಠವನ್ನು ಹಿಂದೂಗಳ ಪೀಠವೆಂದು ಘೋಷಿಸಿ ಹಿಂದೂ ಅರ್ಚಕರ ನೇಮಿಸಿ. 13ನೇ ತಾರೀಕಿನೊಳಗೆ ಅರ್ಚಕರ ನೇಮಿಸದಿದ್ದರೆ ಪರಿಸ್ಥಿತಿ ಕಠಿಣವಾಗುತ್ತೆ. ಹೇಗೆ ಬಿಜೆಪಿ ಅಧ್ಯಕ್ಷರ ಕಾಲು ಅಲುಗಾಡಿತ್ತೋ ಅದೇ ರೀತಿ ಸರ್ಕಾರ ಅಲುಗಾಡುತ್ತೆ. ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸದಿದ್ದರೆ ಯಡಿಯೂರಪ್ಪರ ಪೀಠ ಹೋಗುತ್ತೆ ಎಂದು ಹೇಳಿದ್ದೆ. ದತ್ತಗುರುಗಳ ಶಾಪದಿಂದ ಯಡಿಯೂರಪ್ಪ ಪೀಠ ಕಳ್ಕೊಂಡ್ರು. ಈಗ ಬೊಮ್ಮಾಯಿಗೂ ಹೇಳ್ತಾ ಇದ್ವಿ, ಮುಂದೆ ಸರ್ಕಾರ ಬರಬೇಕಂದ್ರೆ ತಕ್ಷಣ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಿ ಎಂದಿದ್ದಾರೆ. ಈ ಹಿಂದೆ ಬಿಜೆಪಿ ಅಧ್ಯಕ್ಷರ ಕಾರು ಅಲುಗಾಡಿತ್ತು, ಅದೇ ರೀತಿ ಸರ್ಕಾರವನ್ನು ಅಲುಗಾಡುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದಕ್ಕೊಂದು ಸಮಿತಿಯನ್ನು ಮಾಡ್ತು, ಅವರು ಹೊಸ ಇಲ್ಲಿ ಬಂದು ಹೋದರು. ಆದರೂ ಸಹ ಇವತ್ತಿಗೂ ಒಂದು ಗಟ್ಟಿ ಮನಸ್ಸು ಮಾಡಿ ಸರ್ಕಾರ ನಿರ್ಧಾರ ತಗೊಳ್ತಾ ಇರೋದಂಥದ್ದು ನೋಡಿದರೆ ಯಾಕೋ ಒಂದು ರೀತಿ ನಮಗೆ ಈ ಸರ್ಕಾರದ ಮೇಲೇ ಹೇಸಿಗೆ ಬರ್ತಾ ಇದೆ. ಧರ್ಮದ ವಿಚಾರದಲ್ಲಿ ಈ ರೀತಿಯಾದಂಥ ಡ್ರಾಮಾ ಮಾಡುವಂಥ ಅವಶ್ಯಕತೆ ಇಲ್ಲ. ತಕ್ಷಣದೊಳಗನೆ ಏನಾಗುತ್ತೋ ಆಗಲಿ ಗಟ್ಟಿ ನಿರ್ಧಾರವನ್ನು ಮಾಡಿ ಈ ಒಂದು ದತ್ತಪೀಠಕ್ಕೆ ಹಿಂದೂ ಅರ್ಚಕರನ್ನು ನೇಮಕ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ನಾವು ಹೇಳಿದ್ದೀವಿ, 13ನೇ ತಾರೀಕಿಗೆ ನಮ್ಮ ಸಮಾರೋಪ ಕಾರ್ಯಕ್ರಮ ಇದೆ. ಅಷ್ಟರೊಳಗಾಗಿಯೇ ನೀವು ಹಿಂದೂ ಅರ್ಚಕರನ್ನು ನೇಮಕ ಮಾಡದೆ ಹೋದರೆ ಭಾಳ ಕಠಿಣ ಪರಿಸ್ಥಿತಿಯನ್ನು ಸರ್ಕಾರ ಎದುರಿಸಬೇಕಾಗತ್ತೆ. ಹೇಗೆ ನಿಮ್ಮ ರಾಜ್ಯದ BJP ಅಧ್ಯಕ್ಷರ ಕಾರ್ ಅಳಗಾಡ್ತೋ ಅದೇ ರೀತಿಯಾಗಿ ನಿಮ್ಮ ಸರ್ಕಾರನೂ ಅಳಗಾಡುತ್ತೆ. ಎಚ್ಚರ. ಈ ರೀತಿ ಹಿಂದೂ ವಿರೋಧಿ ನೀತಿಗಳನ್ನು ನೀವು ಅನುಸರಿಸಿದರೆ BJP ಅವರನ್ನು ಕ್ಷಮಿಸಲಿಕ್ಕೆ